ಶಾಲಾ ಕಾಲೇಜುಗಳಲ್ಲಿ ನಿಗದಿಪಡಿಸಿದ ಸಮವಸ್ತ್ರವನ್ನೇ ವಿದ್ಯಾರ್ಥಿಗಳು ಧರಿಸಬೇಕು ಹೊರತು ಹಿಜಾಬ್ ಧರಿಸಲು ಅವಕಾಶವಿಲ್ಲ. ನ್ಯಾಯಾಲಯದ ಆದೇಶವನ್ನ ವಿದ್ಯಾರ್ಥಿಗಳು ಪಾಲಿಸಬೇಕೆಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಹೇಳಿದರು. ಅವರು ಮಂಗಳೂರಿನ ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದರು. ಕೋರ್ಟಿನ ಆದೇಶವನ್ನ ಉಲ್ಲಂಘಿಸಿ ನಿಂದನೆ ಮಾಡುವುದು ಅಕ್ಷಮ್ಯ ಅಪರಾಧವಾಗಿದೆ. ಅಧ್ಯಾಪಕರೇ ಹಿಜಾಬ್ ಧರಿಸಲು ಬೆಂಬಲಿಸಿದ್ದು ಸರಿಯಲ್ಲ. ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸುವ ಅಧಿಕಾರ ಯಾವ ಅಧಿಕಾರಿಗಳಿಗೂ ಇಲ್ಲ ಎಂದು ಅವರು ಹೇಳಿದರು. ಗೊಂದಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಯವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಗೊಂದಲಗಳನ್ನು ಬಗೆಹರಿಸುವ ಕೆಲಸ ಮಾಡಲಾಗುವುದೆಂದು ಶಾಸಕರು ಹೇಳಿದರು. ಮಂಗಳೂರಿನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ನಿನ್ನೆ ಎಬಿಪಿ ವಿದ್ಯಾರ್ಥಿಗಳು ಕಾಲೇಜಿನ ಕ್ಯಾಂಪಸ್ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡಿ ಕೋರ್ಟಿನ ಆದೇಶವನ್ನು ಮತ್ತು ಉಪಕುಲಪತಿಗಳು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸೆನೆಟ್ ಮೆಂಬರ್ಸ್ಗಳು ಸೇರಿ ನಿರ್ಧಾರವನ್ನು ಕೈಗೊಂಡದ್ದನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಅಂಥೇಳಿ ಅವರು ಪ್ರತಿಭಟನೆ ಮಾಡಿರ್ತಾರೆ. ಇಷ್ಟ ತನಕ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ನನಗೆ ಶಾಸಕನಾಗಿ ಯಾವುದೇ ವಿದ್ಯಾರ್ಥಿಗಳಿರ್ಬೋದು, ಯಾವುದೇ ಅಧ್ಯಾಪಕರಿಂದ ಪ್ರಾಧ್ಯಾಪಕರಿಂದ ಅಥವಾ ನಮ್ಮ ಪ್ರಾಂಶುಪಾಲರು ಅಥವಾ ಇನ್ನಿತರ ಯಾರೋ ವ್ಯಕ್ತಿಗಳು ನನಗೆ ಹೇಳಿರಲಿಲ್ಲ. ಆದರೆ ನಾನು ಇವತ್ತು ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಬೇಕಾಗ್ತದೆ ಅಂತೇಳುವಂಥ ವಿಚಾರಧಾರೆಗಳು ಮಾಧ್ಯಮದಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ಒಂದು ಮಂಗಳೂರಿನ ಪ್ರಜೆಯಾಗಿ ಕರ್ನಾಟಕದ ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಬೇಕಾದದ್ದು ಎಲ್ಲರ ಜವಾಬ್ದಾರಿ. ಆ ಪ್ರಾಂಶುಪಾಲರಿರ್ಬೋದು ಅಥವಾ ಅಧ್ಯಾಪಕರಿರ್ಬೋದು ಅಥವಾ ಎಲ್ಲರೂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡ್ತಾ ಕೋರ್ಟ್ ಏನು ನಿರ್ಣಯವನ್ನು ಕೊಟ್ಟಿದೆ ಅದನ್ನು ಸ್ಪಷ್ಟವಾಗಿ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರುವ ಕಾಲೇಜುಗಳಲ್ಲಿ ಪಾಲನೆ ಮಾಡಬೇಕು ಅಂತೇಳುವಂಥದ್ದು ಇವತ್ತು ಇದೆ. ಹಾಗಾಗಿ ನಿನ್ನೆ ಆದಂಥ ಗೊಂದಲಗಳು ಮುಂದಿನ ದಿನಗಳು ಆಗಬಾರ್ದು. ಅದಕ್ಕಾಗಿ ಸ್ಪಷ್ಟವಾದ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡುವಂಥ ದೃಷ್ಟಿಯಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ಅದನ್ನು ಸರಿಪಡಿಸುವಂಥ ದೃಷ್ಟಿಯಲ್ಲಿ ಇವತ್ತು ಕುಲಪತಿಯ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಕರೆದು ಅದರಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣಗಳನ್ನು ಕೊಟ್ಟು ಆ ಮುಖಾಂತರ ಇಲ್ಲಿ ಏನು ಗೊಂದಲಗಳಾಗಿದೆ ಅದನ್ನು ನಿವಾರಿಸುವಂಥ ದೃಷ್ಟಿಯಲ್ಲಿ ನಾನು ಪ್ರಯತ್ನಗಳನ್ನು ಮಾಡ್ತೀನಿ. ಆದರೆ ಕೊನೆಯದಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು. ಇವತ್ತು ಕೋರ್ಟ್ನ ಆದೇಶದ ಪ್ರಮುಖವಾಗಿ ಬಂದಂಥ ಸಂದರ್ಭದಲ್ಲಿ ಒಂದೂವರೆ ತಿಂಗಳು ಕಾಲೇಜು ರಜೆ ಇರುವಂಥ ಸಂದರ್ಭ, ಅದರ ನಂತರ ಎಕ್ಸಾಮಿಗೆ ಬರುವಾಗ ಮಕ್ಕಳು ಹಿಜಾಬ್ ಹಾಕ್ಕೊಂಡೇ ಬಂದಿದ್ದಾರೆ, ಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಮತ್ತೆ ವಿದ್ಯಾರ್ಥಿಗಳು ಹೇಳಿದಂಥ ಸಂದರ್ಭವನ್ನು ನಾನು ಗಮನಿಸಿದೆ. ಹಾಗಾಗಿ ಈ ಕಾಲೇಜು ರಾಜ್ಯದಲ್ಲೇ ಇರುವಂಥ ಕಾಲೇಜ್ ಅದ ಕಾರಣ ಮಂಗಳೂರು ಅಂತ ಹೇಳಿದ್ರೆ ಮಂಗಳೂರು ಕರ್ನಾಟಕದಲ್ಲೇ ಇದೆ. ಆಗಿರುವಾಗ ಅದನ್ನು ಯಶಸ್ವಿಯಾಗಿ ಕೋರ್ಟ್ ಆದೇಶವನ್ನು ಅನುಷ್ಠಾನ ಮಾಡಬೇಕಾದಂಥ ಜವಾಬ್ದಾರಿ ಪ್ರಾಂಶುಪಾಲರಿಂದ ಹಿಡಿದು ಪ್ರತಿಯೊಬ್ಬರದಿದೆ. ಹಾಗಾಗಿ ಅದನ್ನು ಅನುಷ್ಠಾನ ಮಾಡಿ ಈ ಒಂದು ಒಟ್ಟು ವ್ಯವಸ್ಥೆಗಳನ್ನು ಇವತ್ತು ಬಹಳಷ್ಟು ಜನರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಕೋರ್ಟಿನ ಆದೇಶಗಳನ್ನು ಸ್ಪಷ್ಟವಾಗಿ ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅಥವಾ ಅದರ ಬಗ್ಗೆ ಕೊಟ್ಟಾದ ಮಾಹಿತಿಗಳು ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕಾಗಿ ಸರ್ಕಾರ ಪುನರಪಿ ಹಸ್ತಕ್ಷೇಪ ಮಾಡಿ ಅದನ್ನು ಕೋರ್ಟಿನ ಆದೇಶವನ್ನು ವಿಶ್ಲೇಷಣೆ ಮಾಡಬೇಕು, ಇದಕ್ಕೆಲ್ಲ ಅವಶ್ಯಕತೆ ಬರುವುದಿಲ್ಲ. ಸರ್ಕಾರ ಈಗಾಗಲೇ ಆದೇಶ ಕೊಟ್ಟಿದೆ. ಸರ್ಕಾರ ಕೊಟ್ಟಂಥ ಆದೇಶ ಕೋರ್ಟ್ ಸರಿಯಾಗಿದೆ ಅಂತ ಹೇಳುವಂಥ ಕಾರಣ ಆ ವಿದ್ಯಾರ್ಥಿಗಳು ಯಾರಿದ್ದರೂ ಕೂಡ ಅವರು ಕೋರ್ಟ್ ಆದೇಶವನ್ನು ಪಾಲಿಸ್ಕೊಳ್ಬೇಕು. ಯಾವಾಗ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಯಾವಾಗ ಈ ಮಂಗಳೂರಿನ ಮಣ್ಣಿನಲ್ಲಿ ಹುಟ್ಟಿದ್ದೀವಿ, ಈ ಕರಾವಳಿ ಭಾಗದಲ್ಲಿ ಸರ್ಕಾರದ ವ್ಯವಸ್ಥೆಗಳೊಂದಿಗೆ ನಾವು ಕಲಿತೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಪಾಲನೆ ಮಾಡ್ತಾ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡ್ತಾ ತಮ್ಮ ಶೈಕ್ಷಣಿಕ ದಿನಗಳನ್ನು ಮುಂದುವರಿಸಬೇಕು ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಬೇಡಿಕೆ ನೀಡ್ತೇನೆ. ನಾರಾಯಣ ಕೋಚಿಂಗ್ ಸೆಂಟರ್ ಮಂಗಳೂರು. Coaching for IIT, JEE, NEET, Foundation with best ever faculty. 43 years of excellence. 630 plus colleges, schools, centers in 23 states with 6 lakh plus students. One of Asia's largest conglomerates in education. Now Narayana at Mangaluru. Admissions open. Contact Narayana Coaching Center Mangaluru. MJ Lotus Avenue, 2nd floor, Bons Hostel Road, opposite CV Nayak Hall, Mallikatte, Kadri, Mangaluru.